ಕೇರಳ ಮೂಲದ ಸೆಬಾಸ್ಟಿಯನ್ ಎಂಬ ವ್ಯಕ್ತಿ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ ಆರೋಪ ವ್ಯಕ್ತವಾಗಿದೆ. ಕುಣಾಳು ಗ್ರಾಮದ ಕೋಲ್ಪೆ ಕಡಂಬಿಲ ಎಂಬಲ್ಲಿ ಈ ಘಟನೆ ನಡೆಸಿದ್ದು, ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿ ಪಕ್ಕದಲ್ಲಿರುವ 20ಕ್ಕೂ ಅಧಿಕ ಕುಟುಂಬಕ್ಕೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಈಗಾಗಲೇ ಸುಮಾರು 86 ಸೆಂಟ್ಸ್ ಸರ್ಕಾರಿ ಭೂಮಿಯನ್ನ ಕೇರಳ ಮೂಲದ ವ್ಯಕ್ತಿ ಸೆಬಾಸ್ಟಿಯನ್ ಭೂ ಕಬಳಿಕೆ ಮಾಡಿದ್ದಾನೆ ಎನ್ನಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಖಾಸಗಿ ರಸ್ತೆ ನಿರ್ಮಿಸಿ ದರ್ಪ ಮೆರೆದ ಸೆಬಾಸ್ಟಿಯನ್ ವಿರುದ್ಧ ಕ್ರಮ ವಹಿಸುವಂತೆ ಇಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಡಂಬಿಲ ಭಾಗಕ್ಕೆ 100 ವರ್ಷಗಳಿಂದಲೂ ಇದ್ದಂತಹ ಸಂಪರ್ಕ ರಸ್ತೆಯನ್ನೇ ಕಡಿತಗೊಳಿಸಿದ ಸೆಬಾಸ್ಟಿಯನ್ ಅವರು ಕಾಂಕ್ರೀಟ್ ರಸ್ತೆಯನ್ನ ಕೊರೆದು ಕಬಳಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಸುಮಾರು 40 ಎಕರೆಗಿಂತಲೂ ಅಧಿಕ ಜಮೀನು ಅಕ್ರಮವಾಗಿ ಒಳಗೆ ಹಾಕಿದ್ದಾನೆ ಎನ್ನಲಾಗಿದೆ. ಇದರಿಂದ ಬೇಸತ್ತು ಗ್ರಾಮಸ್ಥರು ಸಹಾಯಕ ಆಯುಕ್ತರು ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ. ಗ್ರಾಮಸ್ಥರ ಅಳಲು ಕಂಡು ಏಕಾಏಕಿ ಕಡಂಬಿಲ ಭಾಗಕ್ಕೆ ಭೇಟಿ ನೀಡಿದ ಸಹಾಯಕ ಆಯುಕ್ತ ಗಿರೀಶ್ ನಂದನ್ ದಾಖಲೆಗಳನ್ನು ಪರಿಶೀಲಿಸಿದ ವೇಳೆ ಸೆಬಾಸ್ಟಿಯನ್ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿರುವ ಅಂಶ ಬೆಳಕಿಗೆ ಬಂದಿದೆ. ಜಾಗವನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಿಡಿಒಗೆ ಸೂಚಿಸಿದ್ದಾರೆ. ನೀವೇ ಹಾಕಿದ್ರಿ, ನಾವು ಪ್ರೈವೇಟ್ ಹಾಕಿದ್ದು. ಆಯ್ತು, 30 ವರ್ಷದಲ್ಲಿ ಕೊನಾಳ್ ಗ್ರಾಮದ ಕಡಂಬಿಲ ರಸ್ತೆ ಹುಟ್ಟಾ ಇಲ್ವಾ? ಇದು 100 ವರ್ಷದಿಂದ ಇಲ್ಲಿಯ 400 ಮತದಾರರು ಹೇಳ್ತಾರೆ ವಿ.ಸಿ. ಜೋಸಫ್ ಅವರು ನಮ್ಮ ಬಗೆಯಾಗಿ ಸ್ಪಂದನೆ ಮಾಡಿಲ್ಲ. ಸ್ಪಂದನೆ ಮಾಡ್ಲಿಕ್ಕೆ ಪಬ್ಲಿಕ್ಕಿಗೆ ಹೇಳಿ, ಯಾರು ಹಣದ ಸ್ಪಂದನೆ ಮಾಡಿಲ್ಲ. ನೀವು ಕರೆಕ್ಟ್ ಈಗ ಬೆಳಿಗ್ಗೆ ಕೇರಳದವರ ಕಾರಲ್ಲಿ ನೀವು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋದ್ರಿ? ബുദ്ധിമുട്ടാണ് തൊടുമ്പോഴില്ല ಹಾಗೆ ಮಾಡಿಸಿ ಅಂತ ನಾನು ಮೊದಲಿಂದಲೇ ಓಟು ಇದೆ ಅಂತ ಜಾರಾದನಿಕೆ ಅಂತ ಹೇಳೋದು. ನಾವು ಕೊನಾಳ್ ಗ್ರಾಮದ ಕಡಂಬಿಲ. ಇವತ್ತು ನನ್ನ ಕಡಬ ತಾಲೂಕು ಗೋಳಿತೊಟ್ಟು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿ ಒಂದು ಪಂಚಾಯತ್ ರಸ್ತೆ ಪ್ರೈವೇಟ್ ಪಾರ್ಟಿ ಅದನ್ನು ರಿಮೂವ್ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಅದರ ಆಧಾರದ ಮೇಲೆ ಬಂದು ಇನ್ಸ್ಪೆಕ್ಟ್ ಮಾಡಿದ್ದೇನೆ. ಮೇಲ್ನೋಟಕ್ಕೆ ಇಲ್ಲಿ ರೋಡ್ನ ರಿಮೂವ್ ಮಾಡೋದು ಕಂಡು ಬಂದಿದೆ. ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಈಗಾಗಲೇ ನಾನು ಎಕ್ಸಿಕ್ಯೂಟಿವ್ ಆಫೀಸರ್ ಪುತ್ತೂರು ಮತ್ತು ಕಡಬ ನವೀನ್ ಮಂಡವರಿಗೆ ಸೂಚನೆ ಕೊಟ್ಟಿದ್ದೀನಿ. ಈಗಾಗಲೇ ಅವರು ಇಲ್ಲಿ ವಿಸಿಟ್ಗೆ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ. ತಹಶೀಲ್ದಾರ್ ಮತ್ತು ಸರ್ವೆ ಜೊತೆ ಬಂದು ಅಳತೆ ಮಾಡಿ ಯಾರು ಅದನ್ನು ರಿಮೂವ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಹೌದು, ಯಾವುದೇ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಅದರ ಕಮಿಷನ್ ಇಲ್ಲದೇ ಡಿಸ್ಟ್ರಾಯ್ ಮಾಡೋದು ಅಥವಾ ತೆಗೆಯೋದು ಸರಿ. ಈ ರೋಡು ಕಡಂಬಿಲ ಆದ ರೋಡ್ ಇದು ಗೌರ್ಮೆಂಟಿಂದ ಅನುದಾನ ಬಂದಂಥ ಇದು ಅನುದಾನಿತ ರೋಡು. ಇದು ಕಾಂಕ್ರೀಟೀಕರಣವನ್ನು ಎಲ್ಲ ಎಬ್ಬರಿಸ್ಬಿಟ್ಟು ಎಲ್ಲ ರಾಶಿ ಹಾಕಿದ್ದಾರೆ ನೋಡಿ. ಇದು ಎಲ್ಲ ರಾಶಿ ಹಾಕಿದ್ದಾನೆ. ಇಲ್ಲಿ ಸಾಧಾರಣವಾಗಿ ಇಲ್ಲಿಂದ ಅಲ್ಲಿ ತನಕ ಆದ ರೋಡನ್ನು ಬಂದ್ ಮಾಡಿ, ಕಾಂಕ್ರೀಟೀಕರಣವನ್ನು ಬಂದ್ ಮಾಡಿ ಎಲ್ಲ ಜಮೀನನ್ನು ಸ್ವಾಧೀನ ಮಾಡಲಿಕ್ಕೋಸ್ಕರ ಈ ಥರ ಮಾಡಿರೋದು. ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಇದು ನನ್ನ ಮನೆ ನೋಡಿ, ನಮ್ಮ ಭಾಗ ಕೂಡ ಇಲ್ಲಿ ಇರೋದು. ಇದು ಕೂಡ ಈ ಸ್ಥಳ ಕೂಡ ಒಂದು ನಂದು ಕುಮ್ಕಿಯಲ್ಲಿ ನೀವು ಇರುವುದಂತ ಅವನು ನಿನ್ನೆ ಬಂದು ಹೇಳಿದ್ದಾರೆ ನಮಗೆ, ಸೆಬಾಸ್ಟಿಯನ್ ಅನ್ನೋರು. ಇದಕ್ಕೆ ನಾವು ಕಾನೂನು ಕ್ರಮ ತೆಗೆದು ಹೋರಾಟ ಮಾಡೇ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಎಲ್ಲ ಗೌರ್ಮೆಂಟ್ ಅಧಿಕಾರಿಗಳನ್ನು ಮನವಿ ಮಾಡಿದ್ದೀವಿ, ರಾಜ್ಯಕ್ಕೆ ಅವರನ್ನು ಮನವಿ ಮಾಡಿದ್ದೀವಿ. ನಮಗೆ ಯಥಾಸ್ಥಿತಿಯಲ್ಲಿ ಇರುವಂಥ ರೋಡು ನಮಗೆ ಮಾಮೂಲಿಯಾಗಿ ಹೋರಾಟಕ್ಕೆ ಇಲ್ಲಿ ಈ ಕಡೆ ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು 50-100 ಮನೆಗಳಿದೆ. ಸಣ್ಣ ಸಣ್ಣ ಮಕ್ಕಳು ಮದ್ರಾಸ ಕಾಲೇಜುಗಳಿಗೆ ಬರ್ತಾ ಇರೋದು ಈ ಕೆಸರ
ನೀರಲ್ಲಿ ಯಾವ ಥರ ಹೋಗುದು ನೀವು ಯೋಚನೆ ಮಾಡಿ. ನೋಡಿ, ಇದು ನಾವು ಕೊಣಾಲ್ ಗ್ರಾಮದ ಕೋಲ್ಪೆ ಎಂಬಲ್ಲಿ ಗೋಳಿತೊಟ್ಟು ಪಂಚಾಯತ್ ಒಳಪಟ್ಟ ಸ್ಥಳ. ಇದು ಮೊದಲು ಪುತ್ತೂರು ತಾಲೂಕು ಇತ್ತು, ಈಗ ಅದು ಕಡಬ ತಾಲೂಕಾಗಿದೆ. ನಮಗೆ ಇದಕ್ಕೆ 2 MLA ಅವರು ಸಹಕಾರ ಇರುವಂಥ ಜಾಗ. ನಾವು ಇಲ್ಲಿ ಒಂದು ನಮ್ಮ ಈ ಊರಿನ ನೆರೆಮನೆಯ ನಮ್ಮ ಗ್ರಾಮದ ಬಡವರಿಗೆ ತೊಂದರೆ ಆದ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಈ ರಸ್ತೆಯಲ್ಲಿ 150 ಮನೆಗೆ ಹೋಗುವಂಥ ಕೃಷಿ ಕಾರ್ಮಿಕರು ಮತ್ತು ವಿದ್ಯೆ ಕಲಿಯುವಂಥ ಮಕ್ಕಳು ಹೋಗುವ ರಸ್ತೆಯನ್ನು ಕೇರಳದಿಂದ ಬಂದು ಸಭಾಸಿನೆಂಬನ್ನು ಇಲ್ಲಿಯ ತುಂಡು ಬ್ರೋಕರ್ನವರು ವ್ಯಾಪಾರ ಮಾಡಿಕೊಟ್ಟ 6 ಎಕರೆ ಸ್ಥಳದಲ್ಲಿ ಅವನು ಎತ್ತರದಿದ್ದ ಒಂದು 25 ಎಕರೆ ಜಾಗಗಳನ್ನು ಸರ್ಕಾರಿ ಜಾಗದಲ್ಲಿ ಮಾತಾಡೋಲ್ಲ ಬಡವರು ರಾಜ್ಯಕ್ಕೆ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಹೋಗುವಂಥ ಐಡಿಯಾ ಇಲ್ಲದವರನ್ನು ಮೋಸ ಮಾಡಿ ಅವನ ವಶಕ್ಕೆ ಮಾಡಲಿಕ್ಕೆ ಅವನು ಪ್ರಯತ್ನ ಮಾಡಿದ್ದಾನೆ. ಅದಕ್ಕೆ ನಮ್ಮ ಗಮನಕ್ಕೆ ಬಂದಾಗ ನಾವು ಈ ಊರಿನವರಿಗೆ ಹೇಳಿದಾಗ ನಾವು ಸರ್ಕಾರಿ ಅಧಿಕಾರಿಗಳಿಗೆಲ್ಲರಿಗೂ ಅದನ್ನು ತಿಳಿಸಿದ್ದೇವೆ. ನಮಗೆ ಇದುವರೆ ಯಾರು ನಮ್ಮೊಂದಿಗೆ ಸ್ಪಂದಿಸಿರ್ತೇನೆ, ಅವರು ನಮ್ಮ ಜೊತೆ ಕೈ ಜೋಡ್ತೇನೆ ಹೇಳಿದ್ದಾರೆ. ಇವತ್ತು ನಮಗೆ ಫೋನ್ ಬಂದಿದೆ, ಈಗ AC ಸಾಹೇಬರು ಪುತ್ತೂರಿನ ಬರ್ತಾ ಇದ್ದಾರೆ ಅಂತ. ನಮಗೆ ಭಾಳ ಪುತ್ತೂರಿಂದ AC ಅವರು ಈಗ ನಮ್ಮಲ್ಲಿ ಬರ್ತಾನೆ ಅಂತ ಹೇಳಿದ್ದಾರೆ. ನಮಗೆ ಪಕ್ಕ ವಿಶ್ವಾಸ ಇದೆ, ಪುತ್ತೂರು AC ಸಾಹೇಬರು ಮತ್ತು DC ಸಾಹೇಬರ ಲೆಟರ್ ಎಲ್ಲರಿಗೂ ಹೋಗಿದೆ.